ಓ ಸೂರ್ಯನಾರಾಯಣ ದೇವರ ಮಂದ ಮನೆ ಪೂಜಾರು ಸ್ವಾಮಿ ದೇವರ ಸಂತೋಷ ಮಾಡ್ತಾడు ಎಲ್ಲ ಕೊರ್ರೆಜ್ಜಿ ಹೊರಗನೀಚರ ಪ್ರಾರ್ಥನೆ ದಾನಿ ಬಂದದ ಕೊಡೆ ಮರಣದಾಸ ದಿನದು ಅಗಲು ಪಂಚದೇವಿಲ ಅಗಲ್ನ ಆಗಾಭೋಗನ್ಗೆ ತಂದು ಒಳ್ಳೆ ಕೋಡೆಯದಾದ ಬಬ್ಬರಿಯ ಭುವನಿ ಭೀಮಾರ್ಜುನೆ ತನ್ನ ಸೇವೆನಿಗೆ ತಂದು ಇನಿತಾತ ಪೊಟ್ಟು ಕಾಣದ ಪೊಟ್ಟರು ಕೊರಗನೀಚೆ ಈ ಜಾಗದ ಕಟ್ಟು ಕಾವಲದ ಶಕ್ತಿ ತನ್ನ ಸೇವೆನಿಗೆ ನಂಚಿನ ಪೊರ್ತು ಈ ಪೊರ್ತುಡು ಎಂಗಲ ಹಿರಿಯರನ ಕಾಲಿಡ್ಲ ಬ್ರಹ್ಮ ಎಡಕೇಂದಿನತ್ತು ನಿಗುಲು ದೈವಲ ಇಂಚ ಮನಸ್ಸು ಪುಟ್ಟದ ಅವೇ ಪ್ರಕಾರ ಕಾಣದ ಈ ಪೊರ್ತುಡು ತೀರ್ಮಾನ ಮಲ್ತಿನಂತಿನ ಎಂಗಲ ಹಿರಿಯರನ ಕಾಲದ ಕಟ್ಟು ಗಡ್ಡೆ ಕಾಯ ಒಂಜಿ ಗ್ರಾಮ ಸೇರಿದು ಮಲ್ಪುನಂಚಿನ ಈ ಸೇವೆ ದೈವ ಆಕಾಶ ಮಂಡಳಿತೆ ನಿನ್ನ ಗುಡಿ ಗುಂಡೋಡಲ್ಲ ಗುಡಿ ಗುಂಡೋಡ್ತೇವೆ ದೈವ ಏಕಲಕ್ಷಣ ಅಪ್ರಗತಿಗೆ ಬಾದರೆ ಬಿಟ್ಟು ಬರ್ತದೆ 10 ಭಾಷೆ 14 ಭಾಷೆನ ಕುರಿತು ಈ ಗ್ರಾಮಗೂ ವರ್ಕಿನ ದುರ್ಗಂಪು ಅಂತ ಈ ಗ್ರಾಮಗೂ ನಮ್ಮಿನ ಭಕ್ತರಿಗೆ ಆಯುರ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ವಿದ್ಯಾಬುದ್ಧಿ ನೆಮ್ಮದಿ ಕೈಗೂಡಿಸಲ್ಪಡೋದು ಭಕ್ತಿ
ಯಾಕೆ ಶುರುವಾಗ ಸೋಮವಾರ ಪಂಚದ ಅದರಲ್ಲಿ ಆಗ ಐಕ್ಯತೆ ಜನ ಕೊಡ್ತೀರಾ ಇಲ್ಲಿ ಆಯ್ತು ಇನ್ನವೇ ನೀ ಬರ್ತಾರೆ ಹೋಗಲ್ಲ ಪಾಡೆ ಹೋದಾರ ಬಬ್ಬರ ದೇವರಂತ ಬಾರಿ ಬಾಕಿ ಅಂತೆ ಪೂರ ಇಂಕಲ್ನ ಸುತ್ತಮುತ್ತಲೇ ಉಂಟು. ಮಂದಮನಿ ಪೂಜಾರಾರು ತೂಕ ಆ ಸೂರ್ಯನಾರಾಯಣ ಓ ಚಂದ್ರದೇವರೇ ಕಡಲ್ ಮುಟ್ಟಿದೆ ಓ ಜನಾರ್ದನ ದೇವರೇ ಮನೆ ಪೂಜೆ ಇರ್ತಾನೆ ನಿಖಿಲ್ ಪಾತಿರ್ಬೇಕು ಮನೆ ಪೂಜೆ ಸ್ವಾಮಿ ದೇವರ ಸಂತೋಷ ಮಾಡ್ತಾಳು ಎಲ್ಲ ಕೊರ್ರೆಜ್ಜಿ ಮುಖಮೂರ್ತಿ ಬಂಗಾರ ಕಟ್ಕೊಂಡು ಅದೀಗ ರಾತ್ರಿ ಭಜನೆ ಕೂತ್ಕೊಂಡು ಆ ಸ್ವಾಮಿ ದೇವರ ಸಂತೋಷ ಮಾಡ್ತಾಳೆ ನಡೆಯರು ಅಗುಲ ನಿಜ ಮನೆ ಅಂತ ಸ್ವಾಮಿ ಸಂತೋಷ ಮಾಡ್ತಾರೆ ಮನೆಯಲ್ಲಿ ಯಾವ ಮಗುಮತ ಏನು ಮತ ಪಕ್ಕಿದ ಗೊತ್ತಿಲ್ಲ ಪಕ್ಕಿದ